ಧಾರ್ಮಿಕ ಲೌಕಿಕ ಶಿಕ್ಷಣದ ಸಮನ್ವಯಕ್ಕೆ ದಾರುಲ್ ಖೈರ್ ಅಕಾಡೆಮಿ ಮಂಚಿಯಲ್ಲಿ ಚಾಲನೆ. ಎಸ್ಕೆಎಸ್ಎಂ ಅಧೀನ ಸಂಸ್ಥೆಯಾದ ದಾರುಲ್ ಖೈರ್ ಎಜುಕೇಷನಲ್ ಅಕಾಡೆಮಿಯ ಇಫ್ಫಾ ಕಾಲೇಜ್ ಹಾಗೂ ಕಿಂಡರ್ ಗಾರ್ಡನ್ ವಿಭಾಗದ ಉದ್ಘಾಟನಾ ಸಮಾರಂಭವು ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಕಾಡಂಗಡಿಯಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಪವಿತ್ರ ಕುರಾನ್ ಶಿಕ್ಷಣದೊಂದಿಗೆ ಗುಣಮಟ್ಟದ ಲೌಕಿಕ ವಿದ್ಯೆಯನ್ನು ಸಮನ್ವಯಗೊಳಿಸಿ ಧಾರ್ಮಿಕ ಮೌಲ್ಯಗಳು ಹಾಗೂ ನೈತಿಕತೆಯ ಬೆಳಕಿನಲ್ಲಿ ಸಮಾಜಕ್ಕೆ ಆದರ್ಶ ಪ್ರಜೆಗಳನ್ನು ರೂಪಿಸುವ ಮಹತ್ತರ ಉದ್ದೇಶದೊಂದಿಗೆ ಶಿಕ್ಷಣ ಸಂಸ್ಥೆಯು ತನ್ನ ಪಯಣ ಆರಂಭಿಸಿದೆ. ಅಬ್ದುಲ್ ರೆಹಮಾನ್ ಮಠ ಉಪ್ಪಿನಂಗಡಿ ಮಾತನಾಡಿ, ಕರಾವಳಿ ಭಾಗದಲ್ಲಿ ಕೇರಳ ಮಾದರಿಯ ಧಾರ್ಮಿಕ ಶಿಕ್ಷಣ ವ್ಯವಸ್ಥೆ ಜಾರಿಯಲ್ಲಿದ್ದ ಪರಿಣಾಮ ಉನ್ನತ ಧಾರ್ಮಿಕ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಕೇರಳವನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ಇತ್ತು. ಈ ಹಿನ್ನೆಲೆ ವಸತಿ ವ್ಯವಸ್ಥೆಯೊಂದಿಗೆ ಧಾರ್ಮಿಕ ಹಾಗೂ ಲೌಕಿಕ ಶಿಕ್ಷಣವನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಆರಂಭಿಸಲಾಗಿದೆ. ಸೂಕ್ತ ಸ್ಥಳದ ಹುಡುಕಾಟದಿಂದ ಆರಂಭಗೊಂಡು ದಾನಿಗಳ ಸಂಪರ್ಕ, ಕಟ್ಟಡ ನಿರ್ಮಾಣ ಸೇರಿದಂತೆ 15 ಟ್ರಸ್ಟಿಗಳ ನಿರಂತರ ಶ್ರಮ ಮತ್ತು ಸಂಚಾಲಕರಾದ ಅಬ್ದುಲ್ ಸತ್ತಾರ್ ಆಸ್ಕೋ ಅವರ ವಿಶೇಷ ಪ್ರಯತ್ನದಿಂದ ಈ ಕನಸು ಸಾಕಾರಗೊಂಡಿದೆ ಎಂದು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಮಠ ಉಪ್ಪಿನಂಗಡಿ ಪ್ರಾಸ್ತಾವಿಕವಾಗಿ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯು ವಿಶ್ವವಿದ್ಯಾಲಯವಾಗಿ ಬೆಳೆದು ನಾಡಿಗೆ ಮಾದರಿಯಾಗಲಿ ಎಂದು ಆಶಿಸಿದರು. ಮನುಷ್ಯನ ಪರಿವರ್ತನೆ ವಿದ್ಯೆಯಿಂದ ಮಾತ್ರ ಸಾಧ್ಯ. ಪವಿತ್ರ ಕುರಾನ್ನ ಮೊದಲ ಅವತೀರ್ಣಗೊಂಡ ಸಂದೇಶವೇ ಓದಿ ಕಲಿಯಿರಿ ಎಂಬುದಾಗಿತ್ತು. ಜ್ಞಾನವನ್ನು ಸಂಪಾದಿಸಿದ ಮನುಷ್ಯನ ಅಸಾಧ್ಯವನ್ನು ಸಾಧ್ಯವಾಗಿಸಬಲ್ಲನೆಂಬುದನ್ನು ಆಧುನಿಕ ಜಗತ್ತು ಸಾಕ್ಷೀಕರಿಸಿದೆ. ಶಿಕ್ಷಣವು ಕೇವಲ ವೈಯಕ್ತಿಕ ಪ್ರಗತಿಗಷ್ಟೇ ಸೀಮಿತವಾಗದೆ ಸಮಾಜದ ಒಳಿತಿಗೆ ಪೂರಕವಾಗಬೇಕು ಎಂದು ಸ್ಥಳದಾನಿ ಹಾಗೂ ಎಸ್ಕೆಎಸ್ಎಂ ಅಧ್ಯಕ್ಷ ಬಶೀರ್ ಅಹಮದ್ ಶಾಲಿಮಾರ್ ಹೇಳಿದರು. ಸಂಸ್ಥೆಯ ಸ್ಥಾಪನೆಯ ಹಾದಿ ಹಲವು ಸವಾಲುಗಳು, ತ್ಯಾಗಗಳು ಹಾಗೂ ನಿರಂತರ ಪರಿಶ್ರಮಗಳಿಂದ ಕೂಡಿತ್ತು. ದಶಕಗಳ ಕನಸಾಗಿದ್ದ ಈ ಬೃಹತ್ ಶಿಕ್ಷಣ ಕೇಂದ್ರ ಇಂದು ಸಾಕಾರಗೊಂಡಿದೆ. ಪ್ರಸ್ತುತ ಸಮಾಜವನ್ನು ಕಾಡುತ್ತಿರುವ ಮಾದಕ ವ್ಯಸನ ಎಂಬ ಮಹಾಪಿಡುಗು ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳನ್ನು ಆವರಿಸುತ್ತಿದೆ. ಇಂತಹ ಪಿಡುಗುಗಳನ್ನು ತೊಲಗಿಸಲು ಧಾರ್ಮಿಕ ಹಾಗೂ ಲೌಕಿಕ ಶಿಕ್ಷಣದ ಸಮನ್ವಯ ಅತ್ಯಗತ್ಯವಾಗಿದ್ದು, ಈ ರೀತಿಯ ಶಿಕ್ಷಣ ಸಂಸ್ಥೆಗಳು ಸಮಾಜಕ್ಕೆ ಉತ್ತಮ ದಿಕ್ಕು ತೋರಬಲ್ಲವು ಎಂದು ಎಸ್ಕೆಎಸ್ಎಂ ಯುವ ಘಟಕದ ಅಧ್ಯಕ್ಷ ಜನಾಬ್ ಮೌಲವಿ ನೌಫಲ್ ಕೊಕ್ಕಡ ಅಭಿಪ್ರಾಯಪಟ್ಟರು. ಶಿಕ್ಷಣ ಸಂಸ್ಥೆಗಳು ಕೇವಲ ಪಾಠ ಕಲಿಸುವ ಕೇಂದ್ರಗಳಾಗಿರದೆ ಮೌಲ್ಯಯುತ ಸಮಾಜ ನಿರ್ಮಾಣದ ಅಡಿಪಾಯಗಳಾಗಬೇಕು. ಧರ್ಮ, ನೈತಿಕತೆ, ಶಿಸ್ತು ಮತ್ತು ಜ್ಞಾನದ ಸಮನ್ವಯದ ಮೂಲಕ ಉತ್ತಮ ಪೀಳಿಗೆಯನ್ನು ರೂಪಿಸುವಲ್ಲಿ ಇಂತಹ ಸಂಸ್ಥೆಗಳ ಪಾತ್ರ ಮಹತ್ವದಾಗಿದೆ ಎಂದು ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ದಾರುಲ್ ಖೈರ್ ಎಜುಕೇಷನಲ್ ಅಕಾಡೆಮಿಯ ಅಧ್ಯಕ್ಷ ಅಬ್ದುಲ್ ಸತ್ತಾರ್ ಆಸ್ಕೋ, ಉಪಾಧ್ಯಕ್ಷ ಇಶಾಕ್ ಹಾಜಿ, ಸಂಚಾಲಕ ಮೊಹಮ್ಮದ್ ಅಶ್ರಫ್ ಮಾಸ್, ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಉಪ್ಪಿನಂಗಡಿ, ಎಸ್ಕೆಎಸ್ಎಂ ಯುವ ಘಟಕದ ಉಪಾಧ್ಯಕ್ಷ ಸುಲೈಮಾನ್ ಫುರ್ಕಾನಿ, ಕಾರ್ಯದರ್ಶಿ ಮುಹಮ್ಮದ್ ಶಿಹಾಬ್, ಮಂಚಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಜಿ, ಸೆಕ್ಯುಲರ್ ವಿಭಾಗದ ಪ್ರಾಂಶುಪಾಲ ಅಬ್ದುಲ್ ರೆಹಮಾನ್ ತುಂಬೆ, ಹಸನಬ್ಬ ನಂದಾವರ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಸೈನಾರ್ ತಾಳತ್ತನೂಜಿ, ಎಂಜಿ ರಹೀಂ, ಅಬ್ದುಲ್ ರಜಾಕ್ ಉಪ್ಪಿನಂಗಡಿ, ಫಿರೋಜ್ ಯುಎನ್, ಅಹಮದ್ ಬಾವಾ ಕಣ್ಣೂರು, ಬೋಳಂತೂರು ಘಟಕದ ಅಧ್ಯಕ್ಷರಾದ ಇಬ್ರಾಹಿಂ ಬೋಳಂತೂರು, ಎಸ್ಕೆಎಸ್ಎಂ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾದ ಅಹಮದ್ ತಲಪಾಡಿ, ಕಾರ್ಯದರ್ಶಿಗಳಾದ ಬಿಎಸ್ ಇಂತಿಯಾಸ್, ಸೋಷಿಯಲ್ ಸರ್ವಿಸ್ ವಿಂಗ್ನ ಲತೀಫ್ ಕುದ್ರೋಳಿ, ಕೇಂದ್ರ ಪದಾಧಿಕಾರಿಗಳಾದ ಶಂಶುದ್ದೀನ್, ಕಾಪು ಇಸ್ಮಾಯಿಲ್ ಮತ್ತು ಮೊಹಮ್ಮದ್ ಕೆಂಪಿ, ಬಾವಾ ಕೊಣಾಜೆ, ತಾಳಿತನೂಜಿ ಬಾರೆಬೆಟ್ಟು ಘಟಕದ ಅಧ್ಯಕ್ಷರಾದ ಅಬ್ದುಲ್ ರಹೀಂ ಕುಲ್ಯಾರು ಉಪಸ್ಥಿತರಿದ್ದರು ಹಾಗೂ ಉಲೇಮಾ ಉಮಾರುಗಳು ಉಪಸ್ಥಿತರಿದ್ದರು. ನಂತರ ಹಲವಾರು ಗಣ್ಯರು ನೂತನ ಶಿಕ್ಷಣ ಸಂಸ್ಥೆಗೆ ಶುಭ ಹಾರೈಸಿದರು. ಮೌಲವಿ ಹಬೀಬ್ ರಹಮಾನ್ ಸ್ವಾಗತಿಸಿ ವಂದಿಸಿದರು. ಎಸ್ಕೆಎಸ್ಎಂ ಯೂತ್ ವಿಂಗ್ನ ಶಿಯಾಬ್ ತಲಪಾಡಿ ಕಾರ್ಯಕ್ರಮ ನಿರೂಪಿಸಿದರು.